ತಾಲೂಕು ಕಡಬ ಹೋಬಳಿಯ ಪೆದ್ದನಹಳ್ಳಿ ಗ್ರಾಮದ ದಲಿತ ಮಾದಿಗ ಸಮುದಾಯಕ್ಕೆ ಸೇರಿದ ಗಿರೀಶ್ ಹಾಗೂ ಮಂಚಲದೊರೆ ಗ್ರಾಮದ ಅನಿಲ್ ಇಬ್ಬರು ಸ್ನೇಹಿತರಾಗಿದ್ದು, ಇಬ್ಬರ ಮೇಲೆ ಕಳ್ಳತನ ಆರೋಪ ಹೊರಿಸಿ ತೋಟದ ಮನೆಯಲ್ಲಿ ಇಬ್ಬರನ್ನು ಕೂಡಿ ಹಾಕಿ ಬಟ್ಟೆ ಬಿಚ್ಚಿಸಿ ಇಡೀ ರಾತ್ರಿ ಮನಬಂದಂತೆ ಅಮಾನುಷವಾಗಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿರುವುದು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಆಗಿದೆ. ಇಂದಿಗೂ ಜಾತೀಯತೆ ಹಾಗೂ ಬಡತನ ಇನ್ನೂ ಹಳ್ಳಿಗಳಲ್ಲಿ ಜೀವಂತವಾಗಿದ್ದು, ದಲಿತರ ಮೇಲೆ ಸವರ್ಣೀಯರು ಇಂದಿಗೂ ದೌರ್ಜನ್ಯ ಎಸಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಬಡ ದಲಿತ ಮಾದಿಗ ಸಮುದಾಯದ ಬಡ ಕುಟುಂಬಕ್ಕೆ ಆಸರೆಯಾಗಿದ್ದ ಗಿರೀಶ್ ಹಾಗೂ ಅನಿಲ್ ರನ್ನು ಜೀವಂತವಾಗಿ ಹಿಂಸಿಸಿ ಕೊಲೆ ಮಾಡಿದ ಪಾಪಿಗಳಿಗೆ ಕಾನೂನಿನಡಿ ಶಿಕ್ಷೆಗೆ ಆಗ್ರಹಿಸಿ ಮತ್ತು ಕೊಲೆಯಾದ ಕುಟುಂಬದ ಸದಸ್ಯರಿಗೆ ತಲಾ 25 ಲಕ್ಷ ಅನುದಾನವನ್ನು ಸರ್ಕಾರದಲ್ಲಿ ನೀಡಬೇಕು ಮತ್ತು ಕೊಲೆಯಾದ ಕುಟುಂಬದವರ ಸದಸ್ಯರಿಗೆ ಸರ್ಕಾರಿ ಹುದ್ದೆ ನೀಡಬೇಕೆಂದು ದಲಿತ ಪರ ಮಾದಿಗ ಪರ ಸಂಘಟನೆಗಳು ಆಗ್ರಹಿಸಿದರು. ಎಂಐ ಶಿವಕುಮಾರ್ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರು ಸಿದ್ದಾಪುರ, ರಂಗಶಾಮಣ್ಣ ಬಿಡಿಎಸ್ ಎಸ್ ಜಿಲ್ಲಾ ಸಂಚಾಲಕರು ದೊಡ್ಡೇರಿ, ಮಹಲಿಂಗಯ್ಯ ಕಲಾವಿದರ ಸಿದ್ದಾಪುರ, ಸಂಜೀವಯ್ಯ ಜೀವಿಕಾ, ಮಂಜುನಾಥ್ ನೀರಕಲ್ಲು, ನಾಗೇರಿ ದೊಡ್ಡೇರಿ, ಕಣಿಮಯ್ಯ ಹಾಗೂ ವಕೀಲರಾದ ಶಿವಕುಮಾರ್ ಮೈಲಾರಪ್ಪ, ತಿಪ್ಪಾಪುರ, ಬಡಕನಹಳ್ಳಿ, ರಾಜು, ಬೆಡತ್ತೂರ್, ತಿಪ್ಪೇಸ್ವಾಮಿ ಎಲ್ಲ ದಲಿತ ಪರ ದಲಿತ ಮಾದಿಗ ಪರ ಹೋರಾಟಗಾರರು ನ್ಯಾಯಕ್ಕಾಗಿ ಆಗ್ರಹಿಸಿದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಈ ಒಂದು ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಆಗಿರ್ತಕ್ಕಂತಹ ಶ್ರೀಯುತ ದೊಡ್ಡೇರಿ ಕಣಮಯ್ಯನವರು ಬಂದಿದ್ದಾರೆ ಹಾಗೂ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಿಮ್ಮೆಲ್ಲರೂ ಮುಖಂಡರಾಗಿರ್ತಕ್ಕಂತಹ